ಸಾಮಾನ್ಯವಾಗಿ ಬಸ್ ತಂಗುದಾಣಗಳು ಅಂದ್ರೆ ಬಿಸಿಲು ಮಳೆಗೆ ನೆರಳಾಗುವಂತಹ 4 ಗೋಡೆಗಳು, ಮೇಲೊಂದು ಮೇಲ್ಛಾವಣಿ. ಆದರೆ ಮಂಗಳೂರಿನಲ್ಲೊಂದು ವಿಶಿಷ್ಟ ಬಸ್ ತಂಗುದಾಣ ನಿರ್ಮಾಣವಾಗಿದೆ. ಬಸ್ ಕಾಯುವ ಜಾಗವೇ ಒಂದು ರಿಯಲ್ ಬಸ್ ತರ ಕಾಣಿಸಿದ್ರೆ ಹೇಗಿರುತ್ತೆ? ಎಲ್ಲಿದೆ ನೋಡಿ ಈ ಬಗ್ಗೆ ಒಂದು ವರದಿ. ಕರಾವಳಿಯ ಸ್ಮಾರ್ಟ್ ಸಿಟಿ ಮಂಗಳೂರಿನ ಹೊರವಲಯದ ಗುರುಪುರ ಬಂಡಸಾಲೆಯಲ್ಲಿ ಸದ್ಯ ಈ ಬಸ್ ತಂಗುದಾಣ ಜನಾಕರ್ಷಣ ಕೇಂದ್ರ ಆಗಿದೆ. ದೂರದಿಂದ ನೋಡಿದ್ರೆ ರಸ್ತೆ ಬದಿಯಲ್ಲಿ ಕೆಂಪು ಬಣ್ಣದ ಬಸ್ ಒಂದು ಬಂದು ನಿಂತಿದೆಯೇನೋ ಅನ್ನೋ ಭ್ರಮೆ ಹುಟ್ಟಿಸುತ್ತೆ. ಆದ್ರೆ ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ, ಇದು ನಿಜವಾದ ಬಸ್ ಅಲ್ಲ, ಬದಲಾಗಿ ಪ್ರಯಾಣಿಕರಿಗಾಗಿ ನಿರ್ಮಿಸಲಾದ ಹೈಟೆಕ್ ಬಸ್ ತಂಗುದಾಣ ಅಂತ. ಇನ್ನು ಈ ಹಿಂದೆ ಇದೇ ಜಾಗದಲ್ಲಿದ್ದ ಹಳೆ ಬಸ್ ತಂಗುದಾಣ ಸಂಪೂರ್ಣ ಪಾಳು ಬಿದ್ದ ಸ್ಥಿತಿಯಲ್ಲಿತ್ತು. ಬಸ್ ಕಾಯಲು ನಿಲ್ಲುವ ಪ್ರಯಾಣಿಕರು ಮಳೆ ಬಿಸಿಲಿಗೆ ಕಷ್ಟಪಡಬೇಕಾದ ಪರಿಸ್ಥಿತಿ ಇತ್ತು. ಇದನ್ನು ಗಮನಿಸಿದ ಸ್ಥಳೀಯ V2 ಗೈಸ್ ಯುವ ಬಳಗ ಇಡೀ ಚಿತ್ರಣವನ್ನೇ ಬದಲಾಯಿಸಲು ಪಣ ತೊಟ್ಟಿತು. ಇದರ ಪರಿಣಾಮವೇ ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಿರುವ ಈ ಆಧುನಿಕ ಆಕರ್ಷಕ ವಿನ್ಯಾಸದ ಬಸ್ ಮಾಡೆಲ್ ತಂಗುದಾಣ. ಈ ಗುರುಪುರದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ನಾವೇನಾದರೂ ಸಮಾಜಕ್ಕೆ ಅರ್ಪಣೆ ಮಾಡಬೇಕೆಂಬುದು ನಮ್ಮೆಲ್ಲರ ಕನಸಾಗಿತ್ತು. ನಮ್ಮ ಎಲ್ಲ ಬಳಗ ಸೇರಿ ನಾವೊಂದು ಯೋಚನೆ ಮಾಡಿದ್ವಿ. ಇಲ್ಲಿ ಬಸ್ ತಂಗನ 3-4 ವರ್ಷದಿಂದ ಪಾಲು ಬಿದ್ದಿತ್ತು. ಯಾವುದೇ ಗಮನ ಪಂಚಾಯತಿ ಅಥವಾ ಯಾವುದೇ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಇಲ್ಲ. ಆಗ ನಾವು ಇದಕ್ಕೇನೋ ವಿಭಿನ್ನ ರೀತಿಯಲ್ಲಿ ನಾವೊಂದು ಇದಕ್ಕೆ ಸಮಾಜಕ್ಕೆ ಕೊಡುವ ಎಂಬ ಉದ್ದೇಶದಿಂದ ಒಂದು ಕಲ್ಪನೆ, ಯಾರು ಊಹಿಸದ ಕಲ್ಪನೆಯಲ್ಲಿ ಇದನ್ನು ಮಾಡಿ ಮುಗಿಸಬೇಕೆಂಬುದು ಉದ್ದೇಶವಾಗಿತ್ತು. ಅದರಲ್ಲಿ ನಾವು ಯಶಸ್ವಿಯಾಗಿದ್ವಿ. ಇದರಲ್ಲಿ CC ಕ್ಯಾಮೆರಾ, ಮತ್ತೆ ಫಸ್ಟ್ ಏಡ್ ಬಾಕ್ಸ್, ಕುಡಿಯುವ ನೀರು, ಆಮೇಲೆ ಗ್ರಂಥಾಲಯ ಎಲ್ಲ ಇದೆ. ಸಾಮಾಜಿಕ ಕಾಳಜಿ ಮತ್ತು ಸೃಜನಾತ್ಮಕ ಚಿಂತನೆ ಒಂದಾದಾಗ ಸರ್ಕಾರಿ ಅನುದಾನಕ್ಕೆ ಕಾಯದೆ ಸಾರ್ವಜನಿಕ ಸ್ಥಳಗಳನ್ನು ಹೇಗೆ ಅದ್ಭುತ ಆಕರ್ಷಣೀಯ ಕೇಂದ್ರವಾಗಿ ಬದಲಾಯಿಸಬಹುದು ಎಂಬುದಕ್ಕೆ ಬಂಡಸಾಲೆಯ ಈ ಬಸ್ ತಂಗುದಾಣವೇ ಸಾಕ್ಷಿಯಾಗಿದೆ. ಕೇವಲ ಪ್ರಯಾಣಿಕರಿಗಷ್ಟೇ ಸೌಲಭ್ಯ ನೀಡುವುದಲ್ಲದೆ ಇಡೀ ಗುರುಪುರ ಪರಿಸರಕ್ಕೆ ಈ ಕ್ರಿಯೇಟಿವ್ ಬಸ್ ಸ್ಟ್ಯಾಂಡ್ ಹೊಸ ಮೆರುಗನ್ನ ನೀಡಿದೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿ. ಹೌದು, ಅಂದ್ರೆ ಸ್ಟಾರ್ಟಿಂಗ್ ಅದು ಫೆಬ್ರವರಿಯಲ್ಲಿ ಈ ಕೆಲಸಕ್ಕೆ ಇಲ್ದದ್ದು. ಸ್ವಲ್ಪ ಅಂದ್ರೆ ಒಂದು 12 ಫೀಟ್ ಇದು ಆಳ ಉಂಟು. ಅಂದ್ರೆ ನೀರು ಹೋಗುವ ಜಾಗದ ಬದಿಯಾಗಿರೋದ್ರಿಂದ ಅದನ್ನ ಕಟ್ಟಲಿಕ್ಕೆ ತುಂಬಾ ಕಷ್ಟ ಆಯಿತು. ತುಂಬಾ ಒಂದು 2-2.5 ಲಕ್ಷ ಆ ಗುಂಡಿಗೆ ಹಾಕ್ಲಿಕ್ಕೆ ನಮ್ಗೆ ಇದಾಯ್ತು. ಸ್ವಲ್ಪ ಸಮಸ್ಯೆ ಎಲ್ಲ ಆಯ್ತು. ನಂತರ ಅಡೆತಡೆ ಎಲ್ಲ ಬಂದು ಕೊನೆಗೆ ಒಂದು 3 ವಾರದ ಪ್ರಯತ್ನದಿಂದ ಇದು ಯಶಸ್ವಿಯಾಗಿ ಆಯ್ತು. ಕಾನ್ಸೆಪ್ಟ್ ಅಂದ್ರೆ ನಮ್ಗೆ ನಾರ್ಮಲ್ ಬಸ್ ಸ್ಟ್ಯಾಂಡ್ ಬೇಡ. ನಮ್ದು ಪ್ಲಾನ್ ಇರುವುದಾಗಿ V2 ಗೈಸ್ ಅಂದ್ರೆ ಸ್ವಲ್ಪ ವಿಭಿನ್ನವಾಗಿ ಕೊಡುದು. ನಾವು ಯಾವ್ದು ಮಾಡಿದ್ರೆ ಕೂಡ ಸ್ವಲ್ಪ ವಿಭಿನ್ನ ಬೇಕಂತ ನಾವು ಇದು ಮಾಡುದು. ಹಾಗೆ ನಮ್ದು 10 ಜನರ ತಂಡ ಕೂಡ ಕೂತ್ಕೊಂಡು ಇದರ ಬಗ್ಗೆ ಯಾವ ರೀತಿಯಲ್ಲಿ ಮಾಡೋದು, ಒಂದು 2-3 ಐಡಿಯಾ ಇದು ಮಾಡಿದ್ವಿ. ಇದರಲ್ಲಿ ಕೂಡ ಡಿಸೈನ್ ಅಲ್ಲಿ 2-3 ಡಿಸೈನ್ ಇತ್ತು. ಫಸ್ಟ್, ಸೆಕೆಂಡ್, ಥರ್ಡ್, ಒಂದು 3ನೇ ಡಿಸೈನ್ ಫೈನಲ್ ಮಾಡಿದ್ವಿ. ಹಾಗೆ ಕೆಲವು ಡಿಸೈನ್ ಅಲ್ಲಿ ಓಕೆ ಒಟ್ಟಾಗಿ ಕೂತು ಹೇಗೆ ಮಾಡೋದು ಅಂತೇಳಿ ಪ್ಲಾನಿಂಗ್ ಮಾಡಿ ನಂತರ ಇದು ಫೈನಲ್ ಡಿಸೈನ್ ಆಗಿ ಈ ಬಸ್ ಅನ್ನು ಮಾಡಿ ಒಂದು ಬಸ್ ಸ್ಟ್ಯಾಂಡ್ ಇದು ಮಾಡಿದ್ದೇವೆ. SS ಪೈಪು ಮತ್ತೆ ಫೈಬರ್, ಸ್ವಲ್ಪ ಫೈಬರ್ ಮೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಉಂಟು. ಮತ್ತೆ ಇಲ್ಲಿ ಇದು ಫ್ರಂಟಿಗೆಲ್ಲ ಗ್ಲಾಸ್, ಇದು ಫೈಬರ್ ಗ್ಲಾಸ್ ಹಾಕಿದೆ. ಮತ್ತೆ ಎಲ್ಲ ಟಪನ್ ಗ್ಲಾಸ್ ಅದೆಲ್ಲ ಯೂಸ್ ಮಾಡಿದೆ. ಕೆಲಸ ಅಂದ್ರೆ ಇದರ ಕೆಲಸ ಮಾಡಿದ್ರು ಹೊರಗಡೆಯಿಂದ ಬರ್ತಾ ಇದ್ರು. ಮತ್ತೆ ಇದರ ಗಾರ್ಡನ್ ಕೆಲಸ ಮತ್ತೆ ಇದಕ್ಕೆ ಬೇಕಾದ ಎಲ್ಲ ಕೆಲಸವನ್ನು ಹುಡುಗರೆ ಮಾಡಿದ, ಎಲ್ಲ ಹುಡುಗರೆ, ಬೇರೆ ಯಾವುದು ಹೊರಗಿನಿಂದ ಅಂತಂದಿಲ್ಲ. ಮತ್ತೆ ಇಬ್ರು ಮೇಸ್ತ್ರಿ ಬರ್ತಾ ಇದ್ರು, ಮತ್ತೆ ನಮ್ಮ ಹುಡುಗರು ಸೇರಿ ಮಾಡ್ತಾ ಬಂದಿದ್ರು. ಇದರಲ್ಲಿ ಒಂದು ಗ್ರಂಥಾಲಯ, ಒಂದು ಚಿಕ್ಕ ಗ್ರಂಥಾಲಯ ಮಾಡ್ತಾ ಇದ್ದೀವಿ. ಅಂದ್ರೆ ಕೆಲಸ ಆಗಿದೆ, ಸ್ವಲ್ಪ ಅರ್ಜೆಂಟ್ ಆಗಿ ಇದು ಮಾಡಿದ್ರಿಂದ ಸ್ವಲ್ಪ ಪೆಂಡಿಂಗ್ ಆಗಿ ಉಳಿಯಿತು. ಮತ್ತೆ CCTV ಉಂಟು, ಇಂಡೋರ್ ಅಲ್ಲಿ ಉಂಟು, ಔಟ್ಡೋರ್ ಅಲ್ಲಿ ಉಂಟು, 2 ಕಡೆಯಿಂದ ಮಾಡಿದ್ದೇವೆ. ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಉಂಟು. ಅದು ಕೂಡ ಕೆನರಾ ಬ್ಯಾಂಕ್ ವತಿಯಿಂದ ಅದು ಕೂಡ ಒಂದು ವ್ಯವಸ್ಥೆ ಆಗಿದೆ. ಮತ್ತೆ ಸೋಲಾರ್ ಲೈಟ್, ಇನ್ನಿತರ ಕೆಲವೊಂದು ಇದು ಮಾಡಿದೆ. ಅಂದ್ರೆ ಇದು ನೇಚರ್ಗೋಸ್ಕರ, ಅಂದ್ರೆ ಪ್ರಕೃತಿ ಸ್ವಲ್ಪ ಉಳಿಸ್ಬೇಕು, ನೀರನ್ನು ಉಳಿಸ್ಬೇಕೆಂಬ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡಿದ್ದೇವೆ.
ಮತ್ತು ಸ್ಮೋಕು, ಡ್ರಿಂಕ್ಸ್ ನಾಟ್ ಅಲೌಡ್. ಮೇಂಟೆನೆನ್ಸ್ ಅಂದರೆ ಈಗ ನಾವೇ ಮಾಡೋದು, ಬೇರೆ ಹೊರಗಡೆಯಿಂದ ಯಾರು ಇದಿಲ್ಲ, ವೀಟು ಗೈಸೆ ಮಾಡಬೇಕಾಗ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ಅಂದರೆ ಇವಾಗ ಸ್ವಲ್ಪ ಒತ್ತಡದಿಂದ ಕಾರ್ಯಕ್ರಮವನ್ನು ಮಾಡಿದ್ದು, ಅಂದರೆ ಮಳೆ ಸ್ವಲ್ಪ ಇದುಂಟು ಅಂತೇಳಿ ಒತ್ತಡದಿಂದ ಬೇಗ ಬೇಗ ಮಾಡಿ ಮುಗಿಸಿದ್ದೇವೆ. ಈಗ ಇದರ ಬಗ್ಗೆ ನಾಳೆ ಸ್ವಲ್ಪ ಚರ್ಚೆ ಮಾಡಿ ಅಂದರೆ ಅದರ ಮೇಂಟೆನೆನ್ಸ್ ಅನ್ನು ಹೇಗೆ ಮಾಡೋದು ಅಂತೇಳಿ ನಾವೇ ತೀರ್ಮಾನ ಮಾಡ್ತೀವಿ. ಒಟ್ಟಿನಲ್ಲಿ ವ್ಯವಸ್ಥೆಯನ್ನ ಬೊಟ್ಟು ಮಾಡಿ ತೋರಿಸುವವರ ಮಧ್ಯೆ ತಾವೇ ಸಮಾಜಕ್ಕೆ ಮಾದರಿಯಾಗುವ ಕೆಲಸ ಮಾಡಿ ತೋರಿಸಿದ್ದಾರೆ ಬಂಡಸಲೆಯ ಈ ಯುವಕರು. ಇವರ ಈ ಹೊಸ ಕಲ್ಪನೆ ಮತ್ತು ಪರಿಶ್ರಮ ಇತರ ಯುವ ಸಂಘಟನೆಗಳಿಗೆ ಪ್ರೇರಣೆಯಾಗಲಿ. ಅಹಮದ್ ಬಾವಾ ಮಂಜೂರು, ದೈಜಿವಲ್ 24x7.